ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯವು ನಾವು ಮತ್ತೊಬ್ಬರನ್ನು ಕ್ಷಮಿಸುವವರಾಗಿರಬೇಕು, ಮತ್ತೊಬ್ಬರನ್ನು ಪ್ರೀತಿಸುವವರಾಗಿರಬೇಕು. ನಾವು ಮತ್ತೊಬ್ಬರನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ತಂದೆಯು ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ವಾಕ್ಯ ಭಾಗದ ಮೂಲಕ ನಾವು ಧ್ಯಾನಿಸೋಣ. ಮತ್ತು ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ವಚನದಿಂದ 15ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ. ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ ನಾವು ಮತ್ತೊಬ್ಬರನ್ನು ಕ್ಷಮಿಸುವವರಾಗಿರಬೇಕು. ಮತ್ತೊಬ್ಬರನ್ನು ನಾವು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ತಂದೆಯು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದು, ಈ ಒಂದು ದಿನಮಾನದಲ್ಲಿ ನಾವು ಮತ್ತೊಬ್ಬರನ್ನು ಕ್ಷಮಿಸ್ತಾ ಇದ್ದೇವ ಅಥವಾ ದ್ವೇಷಿಸ್ತಾ ಇದ್ದೇವ? ಮತ್ತೊಬ್ಬರನ್ನು ಕ್ಷಮಿಸದೆ ನಾವು ಅದರ ಮೇಲ್ನೋಟಕ್ಕೆ ಕ್ಷಮಿಸ್ತಾ ಇದ್ದೇವ ಅಥವಾ ಅದರ ಪೂರ್ಣ ಮನಸ್ಸಿನ ಕ್ಷಮಿಸದೇ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತರ ಒಂದು ಭಾವವುಳ್ಳವರಾಗಿರ್ಬೇಕು. ಯೇಸು ಕ್ರಿಸ್ತರ ಒಂದು ಕ್ಷಮಿಸುವ ಭಾವವುಳ್ಳವರಾಗಿರ್ಬೇಕು ನಾವು ಪ್ರಿಯರೇ. ಯೇಸು ಕ್ರಿಸ್ತರ ಒಂದು ಪ್ರೀತಿಯನ್ನು ಧರಿಸಿಕೊಂಡವರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಭಾಗದಲ್ಲಿ ನೋಡುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಶಿಲುಬೆಗೆ ಹಾಕಲ್ಪಟ್ಟಾಗ ತಂದೆಯೇ ಅವರು ಏನು ಮಾಡುತ್ತಾರೆ ಹಿರಿಯರು ಅವರನ್ನು ಕ್ಷಮಿಸಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಆ ಒಂದು ಹಲವಾರು ಶಿಲುಬೆಯಲ್ಲಿ ಆ ಒಂದು ಜನರು ತೆಗೆದುಕೊಂಡು ಹೋಗುವಾಗ ದೇವರು ಹಿಂಸೆ ಕೊಟ್ಟು ಯೇಸು ಕ್ರಿಸ್ತರನ್ನು ಪರಿಹಾಸ್ಯ ಮಾಡಿ ಯೇಸು ಕ್ರಿಸ್ತರ ವಿರುದ್ಧವಾಗಿ ಮಾತನಾಡಿದರು. ಯೇಸು ಕ್ರಿಸ್ತರು ಹೇಳ್ತಾರೆ ಆ ಒಂದು ಕಲ್ವಾರಿ ಶಿಲುಬೆಯಲ್ಲಿ, ತಂದೆಯೇ ಅವರು ಏನು ಮಾಡುತ್ತಾರೋ ಹಿರಿಯರು ಅವರನ್ನು ಕ್ಷಮಿಸಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಅದೇ ಒಂದು ಗುಣವುಳ್ಳವರಾಗಿದ್ದೇವೆ ನಾವು ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ಗುಣವುಳ್ಳವರಾಗಿ ನಾವು ಜೀವಿಸುವವರಾಗಿರ್ಬೇಕು ಪ್ರೇರೆ. ಆವಾಗ ಮಾತ್ರ ನಮ್ಮಲ್ಲಿ ದೇವರ ಆತ್ಮ ಉಂಟು. ಹಲ್ಲೆಲೂಯಾ. ನಾವು ಕ್ಷಮಿಸುವ ಭಾವವುಳ್ಳವರಾಗಿ, ಪ್ರೀತಿಸುವವರ ಭಾವವುಳ್ಳವರಾಗಿ, ಸಹಿಸಿಕೊಳ್ಳುವ ಭಾವವುಳ್ಳವರಾಗಿ, ದೀರ್ಘ ಶಾಂತಿಯುಳ್ಳ ಭಾವವುಳ್ಳವರಾಗಿ, ಭಾವವುಳ್ಳವರಾಗಿ ಹಲ್ಲೆಲೂಯಾ ಇರಬೇಕಾಗಿದೆ ಪ್ರೇರೆ. ಒಂದು ಭಾವವನ್ನು ಧರಿಸಿಕೊಂಡವರಾಗಿರುವಾಗ ಮಾತ್ರ ನಮ್ಮಲ್ಲಿ ದೇವರು ಉಂಟೆಂದು ನಾವು ತಿಳಿದುಕೊಳ್ಳಬಹುದಾಗಿದೆ ಪ್ರೇರೆ. ಹಲ್ಲೆಲೂಯಾ. ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ ಕೊಲೆಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನವರೆಗೂ ನಾವು ನೋಡೋಣ ಪ್ರಿಯರೇ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡ ಅವರು ಪ್ರತಿಷ್ಠಿತರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಂಡಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸಿದರೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಿದೆ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಹಲ್ಲೆಲೂಯಾ. ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ ನಾವು ಯಾರಾಗಿದ್ದೀವಿ ಪ್ರಿಯರೇ? ಒಂದೇ ಶರೀರವಾಗಿದ್ದೇವೆ ಅಂತ ದೇವರ ವಾಕ್ಯದಲ್ಲಿ ನೋಡಬಹುದಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಯಾವ ಒಂದು ಗುಣಗಳನ್ನು ಧರಿಸಿಕೊಂಡವರಾಗಿರಬೇಕು? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಇನ್ನು ವಾಕ್ಯ ಭಾಗದಲ್ಲಿ ನೋಡುವಾಗ ಆ ಒಂದು ಸದ್ಗುಣಗಳನ್ನು ಧರಿಸಿಕೊಂಡಾಗ ಮಾತ್ರ ನಾವು ದೇವರು ಮಕ್ಕಳಾಗುವುದಕ್ಕೆ ಸಾಧ್ಯ ಪ್ರೇರೆ. ಅಲ್ಲಿ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ನಾವೇನ್ ಮಾಡ್ಬೇಕು? ತಪ್ಪು ಹೊರಿಸಬಾರ್ದು ಅಂತ ದೇವರು ವಾಕ್ಯ ಹೇಳ್ತದೆ. ಅದೇ ರೀತಿಯಾಗಿ ನಾವು ಜೀವಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ತಪ್ಪು ಹೊರಿಸುವುದಕ್ಕೆ ಕಾರಣ ಸಿಕ್ಕಿದ್ರೆ ನಾವು ತಪ್ಪು ಹೊರಿಸಿ ಅವರನ್ನು ಅವಮಾನ ಪಡಿಸುವವರಾಗಿರಬಾರ್ದು ಪ್ರೇರೆ. ನಾವು ಕ್ರಿಸ್ತನ ಪ್ರೀತಿಯನ್ನು ನಾವು ತೋರ್ಪಡಿಸುವವರಾಗಿರ್ಬೇಕು ಪ್ರೇರೆ. ಕ್ರಿಸ್ತನ ಪ್ರೀತಿಯು ಮತ್ತೊಬ್ಬರನ್ನು ಮಾರ್ಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯು ಮತ್ತೊಬ್ಬರ ಒಂದು ಹೃದಯದಲ್ಲಿ ಪಶ್ಚಾತ್ತಾಪ ಹುಟ್ಟಿಸುವಂಥದ್ದಾಗಿದೆ ಪ್ರೇರೆ. ಹಲ್ಲೆಲೂಯಾ. ಪ್ರೀತಿ ಏನಾಗಿದೆ? ಭಾಗದಲ್ಲಿ ನೋಡೋಣ. ಪ್ರೀತಿಯು ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಅಂತ ಪ್ರೇರೆ. ಪ್ರೀತಿಯು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಪ್ರೇರೆ. ಅದೇ ರೀತಿಯಾಗಿ ಎಲ್ಲದರ ಮೇಲೆ ನಾವು ಪ್ರೀತಿಯನ್ನು ಧರಿಸಿಕೊಳ್ಬೇಕಂತ ದೇವರು ವಾಕ್ಯ ಹೇಳುತ್ತದೆ. ಅದೇ ರೀತಿಯಾಗಿ ನಾವು ಪ್ರೀತಿಯನ್ನು ಧರಿಸಿಕೊಂಡು ಒಳ್ಳೆಯ ಭಾವವುಳ್ಳವರಾಗಿ, ಪರಿಶುದ್ಧ ಭಾವವುಳ್ಳವರಾಗಿ ನಾವು ಜೀವಿಸುವವರಾಗಣ ಪ್ರೇರೆ. ಮತ್ತೊಬ್ಬರು ಶಪಿಸುವುದಕ್ಕೆ ಪ್ರತಿಯಾಗಿ ಶಪಿಸುವುದು, ಮತ್ತೊಬ್ಬರು ಬೈಯುವುದಕ್ಕೆ ಪ್ರತಿಯಾಗಿ ಬೈಯುವುದು, ಮತ್ತೊಬ್ಬರನ್ನು ದ್ವೇಷಿಸುವಂತಹ ಒಂದು ಕಾರ್ಯಗಳು ನಮ್ಮಲ್ಲಿ ಇರಬಾರದು ಪ್ರೇರೆ. ಹಲ್ಲೆಲೂಯಾ. ಮತ್ತೊಬ್ಬರು ಶಪಿಸುವುದಕ್ಕೆ ಪ್ರತಿಯಾಗಿ ನಾವು ಆಶೀರ್ವದಿಸುವವರಾಗಿರ್ಬೇಕಾದ ದೇವರು ವಾಕ್ಯ ಹೇಳುತ್ತದೆ. ಹಾಗೆ ನಾವು ಕ್ಷಮಿಸುವವರು ಸಹ ಆಗಿರ್ಬೇಕು ಪ್ರೇರೆ. ಮತ್ತೊಬ್ಬರು ಬೈಯುವುದಕ್ಕೆ ಪ್ರತಿಯಾಗಿ ನಾವು ಬೈಯುವವರಾಗಿರಬಾರದು.
ನಾವು ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ತೋರಿಸಿಕೊಂಡು ಬರುವವರಾಗಿರ್ಬೇಕು. ಪ್ರೇರಣೆ